ಜನರು ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೊರಗೆ ಓಡಾಡಬೇಡಿ ಎಂದು ಕುಂದಾಪುರ ಉಪವಿಭಾಗಾಧಿಕಾರಿ ಕೆ ರಾಜು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಜನರಿಗೆ ಸರ್ಕಾರ ನಿಗದಿಪಡಿಸಿದ ಸಮಯದಲ್ಲೇ ಗೊಂದಲ ಇದೆ. ಆದರೆ ಸರ್ಕಾರ ಸ್ಪಷ್ಟವಾಗಿ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಖರೀದಿಸಲು ಮಾತ್ರ ಸಮಯವನ್ನು 6 ರಿಂದ 12 ಗಂಟೆಯವರೆಗೆ ಬದಲಾವಣೆ ಮಾಡಿದೆ. ಉಳಿದಂತ ಹಿಂದಿನ ಆದೇಶವನ್ನ ಸರ್ಕಾರ ಯಥಾಪ್ರಕಾರದಲ್ಲಿ ಜಾರಿಯಲ್ಲಿಟ್ಟಿದೆ. ನಾನು ಕಚೇರಿಗೆ ತೆರಳುವ ವೇಳೆ ಅನೇಕರು ಸುಮ್ಮನೆ ಓಡಾಟ ನಡೆಸುವುದನ್ನು ನೋಡಿದ್ದೇನೆ. ಸುಮ್ಮನೆ ಹೊರಗೆ ಓಡಾಡಬೇಡಿ. 4 ದಿನಕ್ಕೊಮ್ಮೆ ಮನೆಯಿಂದ ಹೊರಗೆ ಬಂದು ಸಾಮಗ್ರಿ ಖರೀದಿಸಿ. ಬೆಡ್ಗಳನ್ನು ಎಷ್ಟು ಬೇಕಾದರೂ ರೆಡಿ ಮಾಡಬಹುದು, ಆದರೆ ಆಕ್ಸಿಜನ್ ಒಮ್ಮೆಲೆ ರೆಡಿ ಮಾಡಲು ಅಸಾಧ್ಯ. ಸಾರ್ವಜನಿಕರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ನೀಡಿ ಮನೆಯಲ್ಲಿಯೇ ಇರಿ ಎಂದು ಮನವಿ ಮಾಡಿದ್ದಾರೆ. ಈಗಾಗಲೇ ಹೇಳಿದಂತೆ ನನಗೆ ಒಂದಷ್ಟು ಜನಗಳಿಗೆ ಈ ಟೈಮಿಂಗ್ಸ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ ಅಂತೇಳಿ ತಿಳಿದು ಈ ಹಿಂದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಆದೇಶ ಹೊರಡಿಸಿತ್ತು. 10 ಗಂಟೆವರೆಗೂ ಎಸೆನ್ಷಿಯಲ್ ಗೂಡ್ಸ್ ಮಾತ್ರ ಓಪನ್ ಇರಬೇಕು, ತದನಂತರ ಯಾವುದೇ ಇದನ್ನು ಓಪನ್ ಮಾಡೋ ಹಾಗಿಲ್ಲ ಅಂಥೇಳಿ. ಅದಾದ ಮೇಲೆ ದಿನಾಂಕ 1/5/2021 ಮತ್ತೊಂದು ತಿದ್ದುಪಡಿ ಆದೇಶ ಮಾಡಿಬಿಟ್ಟು ತಳ್ಳುವ ತರಕಾರಿ ಮತ್ತು ಹಣ್ಣು ಗಾಡಿಗಳಿಗೆ 6 ಗಂಟೆ ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅವಕಾಶ ಇದೆ. ಹಾಗೂ ದಿನಸಿ ಅಂಗಡಿಗಳು ಮತ್ತು APMCಯಲ್ಲಿ ಏನು ದಿನಸಿ ಸಿಗ್ತದೆ ಅದಕ್ಕೆ 6 ಗಂಟೆಯಿಂದ 12 ಗಂಟೆವರೆಗೂ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಯಾವುದಕ್ಕೂ ಈ ಹಿಂದೆ ಏನು ಗೈಡ್ಲೈನ್ಸ್ ಇತ್ತು ಅದೇ ಮುಂದುವರಿತದೆ, ಬೇರೆ ಏನು ಅವಕಾಶ ಇರೋದಿಲ್ಲ. ಈಗ ತಾವೆಲ್ಲರೂ ತಿಳ್ಕೊಂಡಂತೆ ಫಾರ್ ಎಕ್ಸಾಂಪಲ್ ಹಾಲಿನ ವ್ಯಾಪಾರಸ್ಥರು ಹಾಲಿನ ವ್ಯಾಪಾರಕ್ಕೋಸ್ಕರ ಏನು ಅವ್ರು ಪರ್ಮಿಷನ್ ತಗೊಂಡು ಹಾಲು ವ್ಯಾಪಾರ ಮಾಡ್ತಾರೆ ಅವರು ಮಾತ್ರ ಅವ್ರಿಗೆ ಅವಕಾಶ